ಇತ್ತೀಚೆಗೆ ಯಾವುದೇ ಸೆಲೆಬ್ರಿಟಿ ನಟಿ ಆಗಲಿ ಮದುವೆ ಆದ ಕೆಲವು ತಿಂಗಳ ನಂತರ ಬೇಬಿ ಶವರ್ ಎಂಬ ಸ್ಪೆಷಲ್ ಇವೆಂಟ್ ಮಾಡುತ್ತಾರೆ. ಆದ್ರೆ ಎಷ್ಟೋ ಜನಕ್ಕೆ ಈ ಬೇಬಿ ಶವರ್ ಅಂದ್ರೇನು ಅನ್ನೋ ವಿಷಯನೇ ಗೊತ್ತಿಲ್ಲ. ಸುಮ್ಮನೆ ಫೋರ್ಸ್ ಕೊಡೋಕೆ ಈ ಇವೆಂಟ್ ಮಾಡ್ಕೋತಾರೆ. ಹೌದು, ಬೇಬಿ ಶವರ್ ಅನ್ನ ಕನ್ನಡದಲ್ಲಿ ಸೀಮಂತ ಶಾಸ್ತ್ರ, ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಕುಬುಸ ಅಂತಾನೂ ಕೂಡ ಕರೆಯುತ್ತಾರೆ. ಆದ್ರೆ ನಿಮಗೆ ಈ ಬೇಬಿ ಶವರ್ ಅಂದ್ರೇನು, ಇದನ್ನ ಯಾಕೆ ಮಾಡುತ್ತಾರೆ, ಸೀಮಂತ ಯಾವ ತಿಂಗಳಲ್ಲಿ ಮಾಡಬೇಕು, ಇದರ ಹಿಂದಿನ ಮಹತ್ವ ಏನು, ಈ ಎಲ್ಲ ಮಾಹಿತಿಯನ್ನ ತಿಳಿಯಬೇಕೆಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಭಾರತೀಯ ನಾಗರಿಕತೆಯಲ್ಲಿ ಪಾಲಿಸುವ ಪ್ರತಿಯೊಂದು ಕಾರ್ಯಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಭಾರತೀಯ ಧರ್ಮ ಗ್ರಂಥಗಳ ಪ್ರಕಾರ ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ಮನುಷ್ಯನು 16 ಸಂಸ್ಕಾರಗಳನ್ನ ಮಾಡಲೇಬೇಕು. ಭಗವಾನ್ ಕೃಷ್ಣ, ಶ್ರೀರಾಮ ಮತ್ತು ಅನೇಕ ಪ್ರಸಿದ್ಧ ಋಷಿಗಳು, ದೇವರುಗಳು ಸಹ ಈ 16 ಸಂಸ್ಕಾರಗಳನ್ನ ಪಾಲಿಸಿದ್ದಾರೆ. ಹಿಂದೂ ಧರ್ಮದಲ್ಲಿ ಷೋಡಕ ಶಾಸ್ತ್ರಗಳಿವೆ, ಅಂದರೆ 16 ಶಾಸ್ತ್ರಗಳು. ಆ 16 ಶಾಸ್ತ್ರಗಳು ಸೀಮಂತ ಶಾಸ್ತ್ರ ಕೂಡ ಒಂದು. ಈ 16 ಸಂಸ್ಕಾರಗಳು ಮಾನವ ಜೀವನದಲ್ಲಿ ತಮ್ಮದೇ ಆದ ಮಹತ್ವವನ್ನು ಕೂಡ ಹೊಂದಿವೆ. ಆದ್ದರಿಂದ ಈ 16 ಪ್ರಮುಖ ಸಂಸ್ಕಾರಗಳಲ್ಲಿ 3ನೆಯ ಸಂಸ್ಕಾರವೇ ಸೀಮಂತ ಸಂಸ್ಕಾರ ಅಥವಾ ಬೇಬಿ ಶವರ್ ಎಂದು ನೀವು ಕರೆಯಬಹುದು. ಈ ಸೀಮಂತ ಸಂಸ್ಕಾರವನ್ನ ಮಾಡುವ ಮೊದಲು ಗರ್ಭಧರಿಸಿದ ದಿನಗಳನ್ನು ಲೆಕ್ಕ ಹಾಕಿ ಸೀಮಂತ ಕಾರ್ಯವನ್ನ ಮಾಡಲಾಗುತ್ತದೆ. ಗರ್ಭದಲ್ಲಿರುವ ಮಗುವಿಗೆ 7 ಅಥವಾ 8 ತುಂಬಿದ ಬಳಿಕ ಶ್ರೀಮಂತ ಶಾಸ್ತ್ರವನ್ನ ಮಾಡಲಾಗುತ್ತದೆ. ಸೀಮಂತವನ್ನ ಪದ್ಧತಿ ಪ್ರಕಾರ ಮಾಡುವುದು ತುಂಬಾನೇ ಮುಖ್ಯ. ಈ ಹೊತ್ತಿಗೆ ಗರ್ಭಾಶ್ರಯದಲ್ಲಿ ಬೆಳೆಯುತ್ತಿರುವ ಮಗು ಮಾಹಿತಿಯನ್ನ ಕಲಿಯುವ ಮತ್ತು ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದಲೇ ಈ ಸಮಯದಲ್ಲಿ ತಾಯಿ ತನ್ನ ಮಾತಿನ ಮೇಲೆ, ನಡತೆಯ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳಬೇಕು. ಯಾವ ರೀತಿ ತಾಯಿ ಅಥವಾ ತಂದೆ ನಡವಳಿಕೆ ಇರುತ್ತದೆಯೋ ಆ ಒಂದು ಛಾಪು ತಮ್ಮ ಹುಟ್ಟುವ ಮಗುವಿನಲ್ಲೂ ಕೂಡ ಕಾಣಬಹುದು. ಯಾಕಂದ್ರೆ ಮಗುವಿಗೆ ಈ ಸಮಯದಲ್ಲಿ ಗ್ರಹಿಸುವ ಶಕ್ತಿ ಜಾಸ್ತಿ ಇರುತ್ತದೆ. ಸೀಮಂತ ಸಂಸ್ಕಾರ ಮಾಡುವುದರಿಂದ ಗರ್ಭದೊಳಗಿನ ಮಗು ಆರೋಗ್ಯವಂತವಾಗಿರುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಈ ಸಂದರ್ಭದಲ್ಲಿ ತಾಯಿ ತನ್ನ ಸುತ್ತಮುತ್ತಲಿನ ಪರಿಸರದಿಂದ ಏನನ್ನು ಪಡೆಯುತ್ತಾಳೋ ಅದನ್ನು ಗರ್ಭದಲ್ಲಿರುವ ಮಗು ಕೂಡ ಪಡೆದುಕೊಳ್ಳುತ್ತದೆ. ಇದು ಮಗುವಿನ ಜೀವನ ಉದ್ದಕ್ಕೂ ಪರಿಣಾಮ ಬೀರುತ್ತದೆ. ಇದಕ್ಕೆ ಉದಾಹರಣೆಯಾಗಿ ನಮ್ಮ ಹಿಂದೂ ಧರ್ಮ ಗ್ರಂಥದಲ್ಲಿ, ಪುರಾಣಗಳಲ್ಲಿ ಹುಟ್ಟುವ ಮಗು ಗರ್ಭದಲ್ಲಿಯೇ ಜ್ಞಾನವನ್ನು ಪಡೆದುಕೊಳ್ಳುವ ಬಗ್ಗೆ ಉಲ್ಲೇಖ ಕೂಡ ಇದೆ. ಹಿಂದೂ ಧರ್ಮದ ಪ್ರಕಾರ ಸೀಮಂತ ಶಾಸ್ತ್ರವನ್ನ ಗರ್ಭಧಾರಣೆಯ 7ನೇ ಅಥವಾ 8ನೇ ತಿಂಗಳಲ್ಲಿ ಮಾಡಲಾಗುತ್ತದೆ. ಆಗ ಮಗುವಿನ ದೇಹವು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುತ್ತದೆ ಮತ್ತು ಅದು ಚಲಿಸಲು ಪ್ರಾರಂಭಿಸುತ್ತಿರುತ್ತದೆ. ಈ ಸಮಯದಲ್ಲಿ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವನ್ನು ಅನೇಕ ಮಂತ್ರಗಳಿಂದ ಸಂಸ್ಕಾರ ಮಾಡಲಾಗುತ್ತದೆ. ಹೀಗೆ ಮಾಡುವುದರಿಂದ ಆ ಮಗುವು ಗ್ರಹ ಹೊಂದಾಣಿಕೆಯನ್ನು ಪಡೆಯುತ್ತದೆ ಮತ್ತು ಯಾವುದಾದರೂ ಅಶುಭ ಉಂಟಾಗುವುದಾದರೆ ಅದರ ಪರಿಣಾಮವು ದೂರವಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಈ ಆಚರಣೆಯನ್ನ ಹುಟ್ಟಲಿರುವ ಮಗುವಿಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತಿತ್ತು. ಹೀಗಾಗಿ ಈ ಕಾರ್ಯವನ್ನ ಪ್ರಾಚೀನ ಕಾಲದಿಂದಲೂ ನಡೆಸಿಕೊಂಡು ಬರಲಾಗುತ್ತಿದೆ. ಸಾಂಪ್ರದಾಯಿಕವಾಗಿ ಗರ್ಭಧಾರಣೆಯಾದ 7ನೇ ಅಥವಾ 8ನೇ ತಿಂಗಳಿನಿಂದ ತಾಯಿಗೆ ಧರ್ಮಗ್ರಂಥವನ್ನು ಓದಲು ಮತ್ತು ಮಂತ್ರಗಳನ್ನು ಪಠಿಸಲು ಸಲಹೆ ನೀಡಲಾಗುತ್ತದೆ. ಅಥವಾ ಬೇರೆ ಯಾರಾದರೂ ಆ ಗರ್ಭಿಣಿಯ ಬಳಿ ಕುಳಿತು ಶಾಸ್ತ್ರಗಳನ್ನು ಓದುತ್ತಾರೆ. ಈ ಸಮಯದಲ್ಲಿ ತಾಯಿಯು ಏನನ್ನು ಕೇಳುತ್ತಾಳೋ ಆ ಧ್ವನಿಯು ಹುಟ್ಟುವ ಮಗುವಿಗೂ ಸಹ ತಲುಪುತ್ತದೆ ಎನ್ನುವ ನಂಬಿಕೆ ವಿಜ್ಞಾನದಲ್ಲಿಯೂ ಕೂಡ ಇದೆ. ಸೀಮಂತ ಸಂಸ್ಕಾರದ ನಂತರ ಗರ್ಭಿಣಿಯರಿಗೆ ಧಾರ್ಮಿಕ ನಡವಳಿಕೆಯನ್ನು ಅನುಸರಿಸಲು ಹೆಚ್ಚು ಒತ್ತು ನೀಡಲಾಗುತ್ತದೆ. ಇದರಿಂದ ಗರ್ಭದಲ್ಲಿರುವ ಮಗು ಸುಸಂಸ್ಕೃತವಾಗಿರಲೆಂದು ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಕ್ತ ಪ್ರಹ್ಲಾದನು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಆತನ ತಾಯಿ ನಿರಂತರವಾಗಿ ವಿಷ್ಣುವನ್ನ ಧ್ಯಾನಿಸುತ್ತಿದ್ದಳು. ಇದರ ಪರಿಣಾಮವಾಗಿಯೇ ಪ್ರಹ್ಲಾದನು ಹುಟ್ಟಿನಿಂದಲೇ ವಿಷ್ಣುವಿನ ಕಟ್ಟ ಭಕ್ತನಾಗಿದ್ದನು. ಅಂತಹದ ಇನ್ನೊಂದು ಘಟನೆಯನ್ನು ನಾವು ಮಹಾಭಾರತದಲ್ಲಿ ನೋಡಬಹುದು. ಶ್ರೀಕೃಷ್ಣನು ತನ್ನ ಸಹೋದರಿ ಸುಭದ್ರೆಗೆ ಚಕ್ರವ್ಯೂಹ ಭೇದಿಸುವ ಕಲೆಯನ್ನ ಹೇಳಿಕೊಡುತ್ತಿರುವಾಗ ಆಕೆಯ ಗರ್ಭದಲ್ಲಿದ್ದ ಅಭಿಮನ್ಯು ಕೂಡ ಈ ಕಲೆಯನ್ನ ಕಲಿತುಕೊಳ್ಳುತ್ತಾನೆ. ಇವನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಜ್ಞಾನವನ್ನ ಪಡೆದುಕೊಂಡಿದ್ದನು.
ಸೀಮಂತ ಸಂಸ್ಕಾರವನ್ನು ನಡೆಸಿದಾಗ ಗರ್ಭಿಣಿಯ ಮಹಿಳೆಯರಿಗೆ ಕೆಲವು ವಿಶೇಷವಾದ ವಸ್ತುಗಳಾದ ಗೋಡಂಬಿ, ಬಾದಾಮಿ, ಕೊಬ್ಬರಿ ಇತ್ಯಾದಿಗಳನ್ನ ನೀಡಲಾಗುತ್ತದೆ. ಇದರ ಹಿಂದಿನ ಅರ್ಥವೇನೆಂದರೆ ತಾಯಿಯು ಈ ಪದಾರ್ಥಗಳನ್ನು ತಿಂದಾಗ ಅದು ಹುಟ್ಟುವ ಮಗುವಿನ ಮೇಲೂ ಶುಭ ಪರಿಣಾಮಗಳು ಬೀರುತ್ತವೆ ಮತ್ತು ಅದು ಸಾಕಷ್ಟು ಪೌಷ್ಟಿಕಾಂಶವನ್ನು ಪಡೆಯುತ್ತದೆ. ಸೀಮಂತ ಶಾಸ್ತ್ರದಲ್ಲಿ ಗರ್ಭಾವತಿ ಮಹಿಳೆಯನ್ನು ಮದುಮಗಳಂತೆ ಅಲಂಕಾರ ಮಾಡಲಾಗುತ್ತದೆ. ಪ್ರಜಾಪತಿಯು ದೇವತೆಗಳ ತಾಯಿಯಾದ ಅದಿತಿಯ ಸೀಮಂತ ಸಮಾರಂಭವನ್ನ ಮಾಡಿದ್ದನು. ಅಂದಿನಿಂದ ಈವರೆಗೂ ಕೂಡ ಈ ಒಂದು ಕಾರ್ಯವನ್ನ ಭಾರತದಲ್ಲಿ ನಡೆಸಲಾಗುತ್ತದೆ. ಇದರ ಅರ್ಥ ತನ್ನ ಮಕ್ಕಳು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳಲಿ. ಈ ಸಮಾರಂಭದಲ್ಲಿ ದೊಡ್ಡವರು, ಕಿರಿಯರು, ಹಿರಿಯರು ಎಲ್ಲರೂ ಸೇರಿ ಗರ್ಭಿಣಿ ಸ್ತ್ರೀಯರಿಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಹುಟ್ಟುವ ಮಗುವ ಮೇಲೂ ಕೂಡ ಆ ಆಶೀರ್ವಾದ ಹೋಗುತ್ತದೆ. ಇದರಿಂದ ಗರ್ಭದಲ್ಲಿ ಇದ್ದಾಗ ಹಿರಿಯರ ಆಶೀರ್ವಾದವನ್ನು ಪಡೆದಂತಹ ಆ ಮಗು ಮುಂದೆ ಒಳ್ಳೆಯ ಸಂಸ್ಕಾರವನ್ನು ಪಡೆದು ಒಳ್ಳೆಯ ನಾಗರಿಕ ಆಗಲಿ ಎಂದು ಎಲ್ಲರೂ ಹಾರೈಸುತ್ತಾರೆ. ಆದರೆ ವಿಪರ್ಯಾಸ ಅಂದರೆ ಇತ್ತೀಚೆಗೆ ಈ ಒಂದು ಸೀಮಂತ ಶಾಸ್ತ್ರವನ್ನ ಒಂದು ದೊಡ್ಡ ಇವೆಂಟ್ ಆಗಿ ಪರಿವರ್ತನೆ ಮಾಡಲಾಗುತ್ತಿದೆ. ಇದಕ್ಕಾಗಿಯೇ ಡಿಜೆ ಸಾಂಗ್ಸ್ ಗಳನ್ನ, ಡಾನ್ಸ್ ಗಳನ್ನ, ಪಾರ್ಟಿಗಳನ್ನ ಇತ್ತೀಚೆಗೆ ರಿಸಾರ್ಟ್ ಅಲ್ಲಿ ಮಾಡುವುದು ತುಂಬಾನೇ ಕಾಮನ್ ಆಗಿ ಹೋಗಿದೆ. ಎಲ್ಲದಕ್ಕೂ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಆದರೆ ಇದು ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು ಅನ್ನುವುದು ಈ ರೀತಿ ಈ ಸೀಮಂತ ಶಾಸ್ತ್ರವನ್ನು ಮಾಡುವ ಅಥವಾ ಬೇಬಿ ಶವರ್ ಎಂಬ ಸಮಾರಂಭವನ್ನು ಮಾಡುವ ಆ ದಂಪತಿಗಳಿಗೆ ಗೊತ್ತು. ಸ್ನೇಹಿತರೆ, ಆದಷ್ಟು ನಮ್ಮ ಸಂಸ್ಕೃತಿಯನ್ನ ಬೆಳೆಸಿ ಉಳಿಸಿ. ಆಗ ಮಾತ್ರ ಆ ಹುಟ್ಟುವ ಮಗುವಿಗೂ ಒಳ್ಳೆಯ ಸಂಸ್ಕೃತಿ ಬರುತ್ತದೆ. ಇಲ್ಲವಾದ್ರೆ ಬೇಬಿ ಶವರ್ ಎಂದು ಕರೆಯುವಂತಹ ಈ ಇವೆಂಟ್ ನಲ್ಲಿ ಕುಡಿದು ತಿಂದು ತೇಗಿ ಮಜಾ ಮಾಡಿದರೆ ಆ ಹುಟ್ಟುವ ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದೆಂದು ಒಳ್ಳೆಯದನ್ನ ಮಾಡಿ, ಒಳ್ಳೆಯದನ್ನ ಬೆಳೆಸಿ ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಎನ್ನುವುದೇ ನನ್ನ ಆಸೆ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.